ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಷಾ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ, ಹೇಗಿದ್ದೀರಾ ಅಮ್ಮ? ಆರಾಮಾಗಿದ್ದೀರಾ? ಎಲ್ಲಿಂದ ಬಂದಿರೋದು? ನಾನು ಇದೇ ಮಂಗಳೂರಿಂದ ಬಂದಿರೋ. ಏನು ಮಾಡ್ಕೊಂಡಿದ್ದೀರಾ? ನಾನು ವರ್ಕಿಂಗ್ ಮಾಡ್ತಾ ಇದ್ದೇನೆ. ವರ್ಕ್ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ? 1 year ಆಯ್ತು. 1 year ಇಂದ ವರ್ಕ್ ಈಗ 1 year ಆಯ್ತು. ಇದಕ್ಕಿಂತ ಮೊದಲು ಇದ್ದೆ ವರ್ಕ್ ಬೇರೆ ಮಾಡ್ತಾ ಇದ್ರಾ? ಓಕೆ, ಇವತ್ತು ನಮ್ಗೆ ಏನು ಪ್ರಿಪೇರ್ ಮಾಡ್ತಾ ಇದ್ದೀರಮ್ಮ? ನಾನು ಸಿಗಡಿ ಅಂತ ಚಿಲ್ಲಿ ಮಾಡ್ತಾ ಇದ್ದೀನಿ. ಸಿಗಡಿ ಚಿಲ್ಲಿ ಮಾಡ್ತಾ ಇದ್ದೀರಾ? ಓಕೆ, ಶುರು ಮಾಡೋಣ. ಓಕೆ, ಇದನ್ನು ಕಾಯಿ ಮೆಣಸು, ಟೊಮೆಟೊ, ಶುಂಠಿಯನ್ನು ಓಕೆ ಮಿಕ್ಸಿ ಮತ್ತೆ ಬೆಳ್ಳುಳ್ಳಿ ಹಾಕಿದ್ರು ಒಳ್ಳೇದು. ಹೌದು. ಇವಾಗ ಇದರಲ್ಲಿ ಬೆಳ್ಳುಳ್ಳಿ ಇಲ್ಲ. ಇದು ತುಂಬಾ ಪೇಸ್ಟ್ ಮಾಡಬೇಕಾ? ಇಲ್ಲ, ಸ್ವಲ್ಪ ನೈಸ್ ಆದ್ರೆ ಸ್ವಲ್ಪ. ಸೊ ಆಲ್ಮೋಸ್ಟ್ ಪೇಸ್ಟ್ ಆಗಿದೆ ಅನ್ಸುತ್ತೆ. ಇನ್ನು ಬನಾಲೆ ಇಡುವ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಜೀರಿಗೆ ಸ್ವಲ್ಪ ಬಿಸಿ ಆಗಬೇಕಾ? ಅದು ಹಾಗೆ ಆಗ್ತದೆ. ಇದು ನೀರುಳ್ಳಿ ಮಾತ್ರ ಮತ್ತೆ ಹಾಕೋದು, ಸ್ವಲ್ಪ ಬಿಸಿ ಆದ್ಮೇಲೆ. ಸೊ ನೀರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇಗಂತಲೇ ಸಿಗಡಿ ಉಷ್ಣ ಅಂತೇಳಿ ನಾವು ಜೀರಿಗೆ ಯೂಸ್ ಮಾಡ್ತೇವೆ. ಸೊ ತಂಪಲ್ಲ. ಸೊ ಜೀರಿಗೆ ಎಲ್ಲದಕ್ಕೂ ಒಳ್ಳೆದಲ್ಲ, ತಂಪಿನ ಅಂಶ. ಸಾಸಿವೆ ಹಾಕಿದ್ರೆ ಹೀಟ್ ಆಗುತ್ತೆ, ಹೀಟ್ ಆಗ್ತದೆ, ಇದನ್ನು ಹೀಟ್ ಆಗುತ್ತೆ. ಓಕೆ, ಇವಾಗ ನೀರುಳ್ಳಿನ ಇದಕ್ಕೆ ಮಿಕ್ಸ್ ಮಿಕ್ಸ್ ಮಾಡ್ಲವ. ಅದು ಕೆಂಪಾಗಬೇಕು. ಕೆಂಪಾಗೋ ತನಕ ನಾವು ಕಾಯಬೇಕು. ಸೊ ಎಷ್ಟು ನೀರುಳ್ಳಿ ಕಟ್ ಮಾಡ್ಕೊಂಡಿದ್ದೀರಾ? ಒಂದು ಇಡೀ ನೀರುಳ್ಳಿ. ಸೊ ನಾವು ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ಲ. ಸಿಗಡಿ ಎಷ್ಟು ಇರ್ತದೆ ಅಷ್ಟು. ನೀರುಳ್ಳಿ ಜಾಸ್ತಿ ಹಾಕಿದಷ್ಟು ಒಳ್ಳೇದು. ಈ ನೀರುಳ್ಳಿ ಬೇಯಕ್ಕೆ ಉಪ್ಪು ಕೂಡ ಸೇರಿಸ್ತಾರಲ್ವಾ, ಬೇಗ ಬೇಯುತ್ತೆ ಅಂತ. ಅದು ಯಾಕಂದ್ರೆ ಟೊಮೆಟೊನು ಉಪ್ಪುನು ಒಟ್ಟಿಗೆ ಹಾಕ್ಬೇಕು, ಅವಾಗ ಚಂದ ಬೇಯುತ್ತೆ. ಸೊ ನೀರುಳ್ಳಿ ಬೇಯ್ದಷ್ಟು ಅದು ಪರಿಮಳ ಜಾಸ್ತಿ ಇರುತ್ತೆ, ಟೇಸ್ಟ್ ಕೂಡ ಹಂಗೆ. ಏನ್ ವರ್ಕ್ ಮಾಡ್ತಾ ಇರೋದಮ್ಮ ನೀವು? ನಾನು ಒಂದು ಬೇಬಿಯನ್ನು ನೋಡೋದು ಮನೆಯಲ್ಲಿ, MRPL ಅಲ್ಲಿ. ಅವ್ರ ಗಂಡ ಹೆಂಡತಿ ಇಬ್ರು ಜಾಬಿಗೆ ಹೋಗ್ತಾರೆ. ಹಾಗೆ ನನ್ನ ಕಾಲ್ ಮಾಡಿ ಕರೆದು, ನಾನು ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿದ್ದೆ. ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಆಗಿ ನಮ್ಗೆ ಒಂದು ಅಪ್ಲೈ ಬಂತು. ನಾನು ಆಲ್ರೆಡಿ ಬಂದ್ಬಿಟ್ಟೆ. ಈಗ ನಮ್ಮ ಮನೆಯಲ್ಲಿ ಹೇಳಿದ್ರು ಬೇಡ ಅಂತ ಹೇಳಿ, ಏಜ್ ಆಯ್ತಲ್ಲ ಇನ್ ಮನೆಯಲ್ಲಿ ಇರಿ ಅಂತ ಹೇಳಿದ್ರು. ನಂಗೆ ಅದು ಬೋರ್ ಆಯ್ತು, ಮನೇಲಿ ಕೆಲಸ ಮಾಡಿ ಮನೇಲಿ ಇರ್ಲಿಕ್ಕೆ ಆಗಲ್ಲ. ಈಗ ಇದನ್ನು ಇದಕ್ಕೆ ಹಾಕಿ ಉಪ್ಪು ಹಾಕೋದು. ಅದೇನ್ ಪೇಸ್ಟ್ ಮಾಡಿ, ಇದು ಟೊಮೆಟೊ ಮತ್ತೆ ಶುಂಠಿ ಪೇಸ್ಟ್ ಹಾಕಿದ್ರು ಒಳ್ಳೇದು. ಇವಾಗ ಹಾಕ್ಲಿಲ್ಲ ನಾನು. ಬೆಳ್ಳುಳ್ಳಿ ಬೇಕಾದವರು ಬೇಕಾದ್ರೆ ಸೇರಿಸಬೇಕು, ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಅಂತವರಿಗೆ ಬೇಡ. ಆಗಿದ್ದವರು ತುಂಡು ಮಾಡಿ ಹಾಕ್ತಾರೆ, ಪೂರ ಕೊಚ್ಚಿಕೊಂಡು ಹಾಕ್ತಾರೆ ಬೆಳ್ಳುಳ್ಳಿಯನ್ನು. ಇದನ್ನ ಫ್ಲೇವರ್ ಬರ್ಲಿಕ್ಕೆ, ಒಂದು ಸ್ಮೆಲ್ ಬರ್ಲಿಕ್ಕೆ ಇದನ್ನು ಹಾಕ್ತೇನೆ. ಆಯ್ತು. ರುಚಿಗೆ ತಕ್ಕಷ್ಟು ಉಪ್ಪು.
ಸೊ ಅದೆರಡು ಮಿಕ್ಸ್ ಅಪ್ ಆಗಿ ಇದಕ್ಕೆ ಇನ್ನು ಸಿಗಡಿ ಹಾಕಿ ಬಿಡ್ಬೇಕು ಒಂದು 5 ನಿಮಿಷ. ಯಾಕಂದ್ರೆ ಅದು ಉಪ್ಪು ಎಲ್ಲ ಅದಕ್ಕೆ ಹೇಳ್ಕೊಳತ್ತಲ್ಲ. ಸಿಗಡಿ ಕ್ಲೀನ್ ಮಾಡಿ ತಗೊಂಡು ಬಂದಿದ್ದೇನೆ. ಹೌದು. ಸೊ ಸಿಗಡಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲರೂ ಇಷ್ಟಪಡ್ತಾರೆ. ಹೌದು. ಅದ್ರ ಹೀಟ್ ಅಂತೇಳಿ ಕೆಲವು ಮಕ್ಕಳಿಗೆ ಕೊಡ್ಲಿಕ್ಕೆ ಕೇಳೋದಿಲ್ಲ, ಬಾಡಿಗೆ ಆಗುದಿಲ್ಲ. ಅದು ನಂಜಿ ಬೇರೆ, ಸಿಗಡಿ ನಂಜಿ ಅಲ್ವಾ, ಹಾಗೆ ಕೊಡ್ಲಿಕ್ಕೆ ಕೇಳೋದಿಲ್ಲ. ಸೊ ಎರಡು ಇದಕ್ಕೆ ಮಿಕ್ಸ್, ಇದರಲ್ಲಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಸ್ವಲ್ಪ ಮುಚ್ಚಿಡುವ. ಇದು ಆಲ್ಮೋಸ್ಟ್ 1-2 ನಿಮಿಷ ಬೇಯಬೇಕು. ಅದು ಫುಲ್ ಫ್ಲೇವರ್ ಎಲ್ಲ ಅದಕ್ಕೆಲ್ಲ ಹೇಳ್ಕೊಳ್ಬೇಕು. ಹಾಗೆ ನಿಮ್ಮಲ್ಲಿ ಜಾಸ್ತಿ ನಾನ್ ವೆಜ್ ಮಾಡೋದಾ ವೆಜ್ ಪ್ರಿಫರ್ ಮಾಡ್ತೀರಿ? ನಾನ್ ವೆಜ್ ಫ್ರೈಡೇ ಮಾತ್ರ. ಅದೊಂದಿನ ತಿನ್ನೋದೇ ಕಷ್ಟ ಆಗ್ಬಿಟ್ಟಿದೆ. ಮುಚ್ಚಳ ತೆಗಿತೇನೆ. ಓಕೆ. ಬೇಗ ಕೂಡ ಬೇಯುತ್ತೆ ಅಲ್ಲ? ಬೇಯಕ್ಕೆ ತುಂಬಾ ಟೈಮ್ ಬೇಕು ಅಂತ ಇಲ್ಲ. ಈಗ ಅರಸಿನ ಹುಡಿಯನ್ನು ಹಾಕುವ. ಓಕೆ. ಅರಿಶಿನ ಹುಡಿ ಜಾಸ್ತಿ ಆದಷ್ಟು ಒಳ್ಳೇದು. ಅರಿಶಿನ ಎಲ್ಲದಕ್ಕೂ ವೆಜ್ಗೂ ಉಪಯೋಗ ಮಾಡಬೇಕು, ನಾನ್ ವೆಜ್ಗೂ ಉಪಯೋಗ ಮಾಡಬೇಕು. ಮತ್ತೆ ಮಕ್ಕಳಿಗೆಲ್ಲ ಹೊಟ್ಟೆ ನೋವೆಲ್ಲ ಬಂದಾಗ ಹುಷಾರಿಲ್ಲ ಅರಿಶಿನ ನೀರು ಮಾಡಿ ಕೊಡಿದ್ರು ಹಾಲಿಗೆ ಅರಿಶಿನ ಹಾಕಿ ಕೊಟ್ರೆ ಕೆಮ್ಮಿಗೆ ಒಳ್ಳೇದು. ಮತ್ತೆ ಶೀತ ಆದಾಗ್ಲೂ ಅಷ್ಟೇ, ಬೆಳಿಗ್ಗೆ ಇದ್ದು 1 ಗ್ಲಾಸ್ ಹಾಲಿಗೆ ಒಂದ್ ಸ್ವಲ್ಪ ಚಿಟಿಕೆ ಅರಿಶಿನ ಮಿಕ್ಸ್ ಮಾಡಿ ಕೊಡಿದ್ರು ಕಡಿಮೆ ಆಗುತ್ತೆ. ಇನ್ಮೇಲೆ ಒಳ್ಳೆ ಮೆಣಸು ಹಾಕೋದು. ಅದು ಖಾರಕ್ಕೆ ತಕ್ಕ ಅಂತೇಳಿ, ಎಷ್ಟು ಖಾರ ಬೇಕು. ನಾನ್ ವೆಜ್ ಅಂದ್ರೆ ನಾವು ಖಾರ ಮಾಡ್ತೀವಲ್ಲ, ಜಾಸ್ತಿ ಒಳ್ಳೆ ಮೆಣಸು ನೋಡಿ ಹಾಕ್ತೇನೆ. ಸೊ ಕಲರೇ ಚೇಂಜ್ ಆಯ್ತಲ್ಲ? ಚೇಂಜ್ ಆಯ್ತು. ಹೌದು. ಇನ್ನು ಗರಂ ಮಸಾಲೆ ಸ್ವಲ್ಪ ಹಾಕುವ, ಅದೊಂದು ಪರಿಮಳಕ್ಕೆ ತಕ್ಕ ಹಾಗೆ. ಸೊ ನೋಡ್ಬೇಕಾದ್ರೆ ಬಾಯಿ ನೀರು ಬರ್ತದೆ, ಓ ಎಷ್ಟೊತ್ತಿಗೆ ಪ್ರಿಪೇರ್ ಮಾಡ್ತೀರಾ ಅಂತ. ಹೆಚ್ಚಿನವರು ಕಾಯಿ ಮೆಣಸನ್ನು ತುಂಡು ಮಾಡಿ ಹಾಕ್ತಾರೆ. ಯಾಕಂದ್ರೆ ಅದು ರುಬ್ಬಿ ಹಾಕೋದಕ್ಕಿಂತ ತುಂಡು ಮಾಡಿ ಹಾಕೋದಕ್ಕಿಂತ ರುಬ್ಬುದೇ ಉತ್ತಮ. ತುಂಡು ಅಂದ್ರೆ ಅದು ರುಬ್ಬಿದ್ರೆ ಅದು ಫುಲ್ ಎಲ್ಲದಕ್ಕೂ ಫ್ಲೇವರ್ ಇಟ್ಕೊಳ್ತದೆ. ಹೌದು. ಇದಾದ್ರೆ ಕಾಯಿ ಮೆಣಸನ್ನು ತುಂಡು ಮಾಡಿ ಹಾಕಿದ್ರೆ ನಾವು ಹೊರಗೆ ಬಿಸಾಕ್ತಿವಿ. ಈ ಮಕ್ಕಳುಗಳ ಖಾರ ನಾವು ಹೊರಗೆ ಖಾರ ತಿಂದಿಲ್ದವರು ಹಾಗೆ ಮಾಡ್ಬೋದು. ಹೌದು. ಆಮೇಲೆ ಸ್ವಲ್ಪ ಚಿಕನ್ ಪೌಡರ್ ಹಾಕುವ. ಓಕೆ. ಇದು ಹಾಕ್ಬೇಕಂತೇಳಿಲ್ಲ, ಇದರಲ್ಲೇ ಆಗುತ್ತೆ. ಹೌದು. ಅದು ಫ್ಲೇವರ್ ಬರಕ್ಕೋಸ್ಕರ ಹಾಕ್ತೀವ. ಆಲ್ರೆಡಿ ಈಗ ಆಯ್ತು. ಇನ್ನು ಈ ಕೊತ್ತಂಬರಿ ಸೊಪ್ಪನ್ನು ಮೇಲೆಯಿಂದ ಸುರಿದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಆಯ್ತು. ಇದು ಏನು ಪರಿಮಳ ಬರಕ್ಕೆನಾ? ಅಷ್ಟೇ, ಪರಿಮಳ ಬರಕ್ಕೆ ಮೇಲೆ ಹಾಗೆ ಹಾಕಿದ್ರೆ ಈಗ ಬಾಯ್ಲ್ ಆಗ್ಬೇಕಂತ ಹೇಳಿಲ್ಲ, ಜಸ್ಟ್ ಹಾಕಿಬಿಟ್ರೆ ಸಾಕು. ಸೊ ಜಸ್ಟ್ ಒಂದ್ ಸ್ವಲ್ಪ ಫ್ಲೇವರ್ ಅದಕ್ಕೆ ಇಟ್ಕೊಂಡ್ರೆ ಸಾಕು ಅಂತ. ಹೌದು. ಇವಾಗ ರೆಡಿ ಆಗಿದೆ. ಇದನ್ನು ಮುಚ್ಚಳವನ್ನು ತೆಗೆಯುವುದು. ಆಲ್ಮೋಸ್ಟ್ ರೆಡಿ ಆಗಿದೆ. ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ. ಅದು ಗ್ರೀನ್, ಹೌದು, ಕೊತ್ತಂಬರಿ ಸೊಪ್ಪು ಹಾಕಿರೋದೆಲ್ಲ ಫ್ರಾಗ್ನೆನ್ಸ್ ಹಂಗೆ ಬರ್ತಾ ಇದೆ. ಈಸಿಯಾಗಿ ಬೇಗ ಪ್ರಿಪೇರ್ ಮಾಡುವಂಥದ್ದು ನಾನ್ ವೆಜ್ ಅಲ್ಲಿ. ಪ್ರಕೃತಿ ಸಿಗಡಿ ಚಿಲ್ಲಿ ತಯಾರಾಗಿದೆ. ನಾನು ಟೇಸ್ಟ್ ಮಾಡಕ್ಕೆ ಕಾಯ್ತಾ ಇದ್ದೀನಿ. ನನ್ನ ಜೊತೆ ನೀವು ಟೇಸ್ಟ್ ಮಾಡಿ. ಹೇಗಿದೆಮ್ಮ? ಚೆನ್ನಾಗಿದೆ. ವೀಕ್ಷಕರೇ, ಸಿಗಡಿ ಚಿಲ್ಲಿ ರೆಡಿ ಆಗಿದೆ. ಸೊ ನಾನು ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಬೇಕಾ? ಹಾಗಾದರೆ ಮಾಡುವ ವಿಧಾನ ನೋಡ್ಕೊ ಬನ್ನಿ. ಸಿಗಡಿ ಚಿಲ್ಲಿ
ತಯಾರಿಸೋ ವಿಧಾನ. ಮೊದಲು ಟೊಮ್ಯಾಟೊ, ಹಸಿಮೆಣಸು, ಶುಂಠಿಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಜೀರಿಗೆ, ಈರುಳ್ಳಿಯನ್ನು ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಟೊಮ್ಯಾಟೊ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು, ಸಿಗಡಿ ಮೀನು ಹಾಕಿ ಬೇಯಿಸಿ. ಮೀನು ಅರ್ಧ ಬೆಂದ ನಂತರ ಅರಿಶಿನ ಪುಡಿ, ಕರಿಮೆಣಸು ಪುಡಿ, ಗರಂ ಮಸಾಲಾ ಪುಡಿ, ಚಿಕನ್ ಮಸಾಲಾ ಪುಡಿ ಹಾಕಿ ಹುರಿದು ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಸಿಗಡಿ ಚಿಲ್ಲಿ ಸವಿಯಲು ಸಿದ್ಧ. ವೀಕ್ಷಕರೇ, ಸಿಗಡಿ ಚಿಲ್ಲಿ ಡಿಶ್ ನೋಡಿದ್ರಿ. ಸೊ ಹೇಗೆ ತಯಾರು ಮಾಡೋದು ಅಂತ ನಾನು ಕೂಡ ಟೇಸ್ಟ್ ಮಾಡಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಇನ್ನೂ ಒಂದು ಡಿಶ್ ಕೂಡ ತಯಾರು ಮಾಡ್ತಾ ಇದ್ದಾರೆ. ಅದು ಯಾವ ಡಿಶ್ ತಯಾರು ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕಾ? ಅದಕ್ಕಿಂತ ಮುಂಚೆ ಪುಟ್ಟ ವಿರಾಮ ಅಂತ ನಮ್ಮ ಮತ್ತೆ ಸಿಗ್ತೀವಿ. ಸೊ ತುಂಬ ಜನಕ್ಕೆ ಸೋಯಾಬೀನ್ ಎಲ್ಲ ಇಷ್ಟ. ಸೊ ಇಷ್ಟ ಆದವರು ಈ ತರ ವಡಾ ಕೂಡ ಮಾಡ್ಕೊಂಡು ಬೇಕಾದ್ ಮಾಡಿ ತಿನ್ಬಹುದು. ಈಗ ನಾವು ಈಗ ಚಾಕ್ಕೆ ತಿಂಡಿ ಬೇಕಿದ್ರೆ ಇದರ ಒಂದು ಗಸಿ ಮಾಡ್ಕೊಂಡು ಕೂಡ ತಿನ್ನಬಹುದು. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಗಾದ್ರಿ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ ಟೂ ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಉಷಾ ಅಮ್ಮ ಅವರು ಒಂದು ಪ್ರಿಪೇರ್ ಮಾಡಿದ್ರು. ಸೊ ಆ ಡಿಶ್ ನೋಡಿದ್ರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಇನ್ನೊಂದು ಡಿಶ್ ಕೂಡ ತಯಾರು ಮಾಡ್ಕೊಂಡಿದ್ದಾರೆ. ಅದು ಯಾವ ಡಿಶ್ ತಯಾರು ಮಾಡ್ತಾ ಇದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಅಮ್ಮ, ಏನು ಮಾಡ್ತಾ ಇದ್ದೀರಾ? ಸೋಯಾಬೀನ್ ವಡಾ ಮಾಡ್ತಾ ಇದ್ದೀರಾ? ಸೋಯಾಬೀನ್ ವಡಾ ಕೇಳಕ್ಕೆ ಚೆನ್ನಾಗಿದೆ. ಹೇಗೆ ಮಾಡೋದು? ಅದು ಇದನ್ನು ಸೋಯಾಬೀನ್ ಮಿಕ್ಸಿಗೆ ಹಾಕೋದು. ಶುರು ಮಾಡೋಣ. ಸೊ ಸೋಯಾಬೀನ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀರಾ? ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ. ಸೊ ಇದು ಪೇಸ್ಟ್ ತರ ಆಗ್ಬೇಕಾ? ಇಲ್ಲ, ಸ್ವಲ್ಪ ಕರ್ಕರಿ ಇದೆ. ಸೊ ಆಲ್ಮೋಸ್ಟ್ ಆಗಿದೆ ಅನ್ಸುತ್ತೆ. ಇದಕ್ಕೆ ಬಟಾಟೆನ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಸೊ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀರಾ? ಬೇಯಿಸಿ, ಓಕೆ. ಸೊ ಸ್ಮ್ಯಾಶ್ ಮಾಡೋಕ್ಕೂ ಈಸಿ ಆಗುತ್ತೆ. ಅಂದ್ರೆ ಗಟ್ಟಿ ಗಟ್ಟಿ ಉಳಿಬಾರ್ದು, ತುಂಬಾ ಮೆದು ಆಗಬೇಕು. ಚಿಕ್ಕಾಗಿ ಸ್ಮ್ಯಾಶ್ ಮಾಡಬೇಕಾ? ಇವಾಗ ಮಿಕ್ಸಿಯಲ್ಲಿ ಸೋಯಾ ಸಾಸ್ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ಸ್ಮ್ಯಾಶ್ ಆಗಿದೆ ಸಪೂರಾಗಿ. ಸೊ ತುಂಬಾ ಜನಕ್ಕೆ ಸೋಯಾಬೀನ್ ಎಲ್ಲ ಇಷ್ಟ. ಸೊ ಇಷ್ಟ ಆದವರು ಈ ತರ ವಡಾ ಕೂಡ ಮಾಡ್ಕೊಂಡು ಬೇಕಾದ್ ಮಾಡಿ ತಿನ್ಬಹುದು. ಈಗ ನಾವು ಈಗ ಚಾಕ್ಕೆ ತಿಂಡಿ ಬೇಕಿದ್ರೆ ಇದರ ಒಂದು ಗಸಿ ಮಾಡ್ಕೊಂಡು ಕೂಡ ತಿನ್ನಬಹುದು. ಈಗ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಬೇಕಾ? ಅದೆರಡು ಮಿಕ್ಸ್ ಅಪ್ ಆಗಿ ಉಪ್ಪು ಅದಕ್ಕೆ ಇಟ್ಕೊಳ್ಬೇಕು. ಹೌದು, ಇದು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ. ಹೌದು. ಈ ಕಾಯಿ ಮೆಣಸು ತುಂಡು ಮಾಡಿದನ್ನ ಹಾಕುವ. ಓಕೆ, ಕಟ್ ಮಾಡಿ ಮೆಣಸು. ಹೌದು, ಅದು ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಬಹುದು. ಅದೇ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಅಲ್ವಾ? ಹೌದು. ಸೊ ಅದಿಂತ ಜಾಸ್ತಿ ಮೆಣಸಿನ ಫ್ಲೇವರು ಬರಲ್ಲ ಚಿಕ್ಕ ಕಟ್ ಮಾಡಿ ಇಟ್ಕೊಂಡ್ರೆ. ಹೌದು, ಯಾಕೆಂದ್ರೆ ಬಾಯಿಗೆ ಸಿಗಲ್ಲ. ಮೆಣಸಿನ ಹುಡಿ ಹಾಕ್ಲಿಕ್ಕೆ ಉಂಟಲ್ಲ ಖಾರಕ್ಕೆ ತಕ್ಕ, ಅದಕ್ಕೆ ಅದನ್ನು ಸ್ವಲ್ಪ ಹಾಕೋದು ಕಾಯಿ ಮೆಣಸು. ಇದು ಮೆಣಸಿನ ಹುಡಿಯನ್ನು ಹಾಕುವ. ಅದೆಲ್ಲ ಹಾಕೊಂಡು ಮಿಕ್ಸ್ ಅಪ್ ಮಾಡಿ ಈಗ ಸ್ವಲ್ಪ ಮೈದಾ ಹಿಟ್ಟು ಆಮೇಲೆ ಕಡಲೆ ಹಿಟ್ಟನ್ನು ಹಾಕಿ ಅಂದ್ರೆ ಮೈದಾ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀರಾ? ಬೇರೆ ಬೇರೆ ಮಾಡಿಟ್ಟಿದ್ದೀರಿ. ಇದು ಮೈದಾ ಹಿಟ್ಟು, ಅದು ಕಡಲೆ ಹಿಟ್ಟಲ್ಲಿ ಇದೆ. ಇದು ಮೈದಾ ಹಿಟ್ಟು ನಮಗೆ ಸ್ವಲ್ಪ ಹಾಕೋದು. ಇದಕ್ಕೆ ತುಪ್ಪವನ್ನು ಮಿಕ್ಸ್ ಮಾಡುವ, ಯಾಕಂದ್ರೆ ಅಂಟು ಬರಲಿ. ಸೊ ಅಂಟು ಹಿಡ್ಕೋಬಾರ್ದು, ಫ್ರೀಯಾಗಿ ಈಸಿಯಾಗಿ ಮಾಡೋಕ್ಕೆ. ತುಪ್ಪ ಬೇಡ ಅಂದವರು ನೀರೇನಾದ್ರೂ ಮಿಕ್ಸ್ ಮಾಡ್ಕೋಬಹುದಾ? ಕೆಲವರು ತುಪ್ಪ ಅಂಶ ಜಾಸ್ತಿ ತಿನ್ನಲ್ಲ. ಹೌದು, ಎಣ್ಣೆ ಪಸಿ ಜಾಸ್ತಿ ತಿನ್ನೋದಿಲ್ಲ. ಇನ್ನು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡೋದು. ಕೊತ್ತಂಬರಿ ಯಾವ ಅಡ್ಗೆಗೆ ಹಾಕಿದ್ರು ಅದು ಟೇಸ್ಟ್ ಬೇರೆ ತರ ಇರುತ್ತಲ್ಲ, ಪರಿಮಳ ಚಂದಲ್ಲ. ಸೊ ಆಲ್ಮೋಸ್ಟ್ ಮಿಕ್ಸ್ ಅಪ್ ಆಗ್ತಾ ಇದೆ. ಕಾವಲಿ
ಕೈಗೆ ಸ್ವಲ್ಪ ಎಣ್ಣೆಯನ್ನು ಪಸೆ ಹಚ್ಚಿಕೊಂಡು ಓಕೆ ಹ್ಞೂ ಇದನ್ನು ಮಧ್ಯದಲ್ಲಿ ಇಟ್ಟು ಹಾಂ ಉಂಡೆ ಉಂಡೆ ಮಾಡಿಕೊಂಡು ಅದಕ್ಕೆ ಮತ್ತೆ ಬಿಡೋದು ಎಣ್ಣೆ ಹಾಕಿ. ಎಣ್ಣೆ ಹಾಕಿ ಹೌದು. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಂ ಸಾಕು ಸಾಕು ಸಾಕು. ಅಂದ್ರೆ ಅದು ಅಂಟುತ್ತಲ್ಲ, ಅದಕ್ಕೆ ಎಣ್ಣೆ ಹಾಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಕೈಯಿಂದ ತೆಗಿಲಿಕ್ಕೆ ಸುಲಭ ಆಗ್ತದೆ, ಹುಡಿ ಆಗಲ್ಲ. ಇದು ಬೇಕಾ ಬೇರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೂಡ ಮಾಡ್ಕೋಬಹುದು. ಮಾಡ್ಕೊಳ್ಬೋದು. ಈ ಮಕ್ಕಳು ಸ್ವಲ್ಪ ಬೇರೆ ಬೇರೆ ಶೇಪ್ ಅಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿದೆ ಅಂತ ತಿಂತಾರಲ್ಲ. ಸೊ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ ಕೊಡ್ಕೊಂಡು ಮಾಡ್ಕೊಂಡ್ಬೋದು. ಸಂಜೆ ಟೈಮಿಗೆ ಈಸಿಯಾಗಿ ಪ್ರಿಪೇರ್ ಮಾಡುವಂಥದ್ದಲ್ಲ. ಮನೇಲಿ ನಿಮ್ದೇನ ಅಡ್ಗೆ? ಇಲ್ಲ, ಸೊಸೆ ಇದ್ದಾರೆ. ನಾನು ಹೊರಗೆ ಹೋಗ್ತೇನೆ, ಅವಳು ಮಾಡ್ತಾಳೆ. ಸೊಸೆ ಮನೇಲೇ ಇರ್ತಾರ? ಮನೇಲಿ ಇರ್ತಾಳೆ. ಅವಳಿಗೆ 2 ಮಕ್ಕಳಿದ್ದಾವೆ. ಚಿಕ್ಕವರ ದೊಡ್ಡವರ? ಒಂದು ಸಣ್ಣದು, ಒಂದು ಸ್ಕೂಲಿಗೆ ಹೋಗ್ತದೆ, ಸ್ಕೂಲಿಗೆ ಹೋಗುತ್ತೆ. UKG ಗೆ ಹೋಗ್ತದೆ. ಇದಕ್ಕೆ ಈ ಬ್ರೆಡ್ಡಿನ ಹುಡಿಯನ್ನು ಅಂಟಿಸಿಕೊಂಡು ಆಮೇಲೆ ಎಣ್ಣೆಗೆ ಬಿಡೋದು. ಸೊ ಎಣ್ಣೆ ಆಲ್ಮೋಸ್ಟ್ ಕಾದಿದೆ. ಹೌದು. ಸೊ ಜನ ಚಂದ ಬೇಯಿದ್ರೆ ಇನ್ನ ಫ್ಲೇವರ್ ಅದು ತಿನ್ನೋದು ಕರುಮ್ ಅನ್ನೋದೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ಸಂಜೆ ಟೈಮ್ ಇದೆಲ್ಲ ಡಿಶಸ್ ಮಾಡ್ಕೊಡ್ತೀರಾ? ನಾನು ಮಾಡಿಕೊಡೋದು ಕಡಿಮೆ. ನಾನು ಸಾಟರ್ಡೆ ಮತ್ತು ಸಂಡೇ ಮನೆಯಲ್ಲಿ ಇರ್ತೀರಾ? ಅವಾಗ ಮಾಡಿಕೊಡ್ತೀನಿ. ಸೊ ಅಜ್ಜಿ ಸ್ಪೆಷಲ್ ಅಂತ ಮಾಡಿಸ್ಕೊಳ್ತಿರ್ತಾರೆ. ಈಗಿನ ನಾವು ಎಷ್ಟೇ ಟಿವಿ ನೋಡಿ ಅಥವಾ ಎಷ್ಟೇ ಡಿಶಸ್ ನಾವು ಮಾಡಿದ್ರು ಬೇರೆ ಎಲ್ಲ. ಸೊ ಆಗಿನ ಕಾಲದ ಅಮ್ಮಂದಿರೆಲ್ಲ ಮಾಡಿರೋ ಟೇಸ್ಟೇ ಬೇರೆ, ಇವಾಗಿದ್ದು ಬೇರೆ. ಸೊ ಆಲ್ಮೋಸ್ಟ್ 2 ಕಡೆನೂ ಬೆಂದಿದೆ. ಆಲ್ಮೋಸ್ಟ್ ಕರ್ದಾಯ್ತು. ಸೋಯಾಬೀನ್ ವಡ ತಯಾರಾಯ್ತು. ಇನ್ನು ಸ್ವಲ್ಪ ಟೇಸ್ಟ್ ನಾನು ಇಬ್ರು ಕೂಡ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಅಮ್ಮ. ಎಷ್ಟು ವೀಕ್ಷಕರೇ, ಸೋಯಾಬೀನ್ ವಡ ಟೇಸ್ಟ್ ಆಗಿದೆ. ಸೊ ತುಂಬಾನೇ ಚೆನ್ನಾಗಿ ಮಾಡಿದ್ದೀರಾ. ನಿಮಗೆ ಹೇಗೆ ಅನಿಸ್ತು? ಚೆನ್ನಾಗಿದೆ. ಇನ್ನು ಯಾರಿಗೂ ಮಾಡ್ಬೋದು ಅಂತ ಹೇಳಿ ಈಸಿ, ಸುಲಭ ಅಂದ್ರೆ ಸಂಜೆ ಟೈಮಲ್ಲಿ ಈಸಿಯಾಗಿ ಮಾಡುವಂಥದ್ದು ಡಿಶ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಸೋಯಾಬೀನ್ ವಡ ಈಸಿಯಾಗಿ ನಿಮ್ಮ ಮನೇಲಿ ಈವ್ನಿಂಗ್ ಟೈಮ್ ಪ್ರಿಪೇರ್ ಮಾಡುವಂಥದ್ದು. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಬೇಕಾ? ಹಾಗಾದ್ರೆ ಮಾಡುವ ವಿಧಾನ ನೋಡ್ಕೊಬನ್ನಿ. ಸೋಯಾ ಚಂಕ್ಸ್ ವಡ ತಯಾರಿಸೋ ವಿಧಾನ. ಮೊದಲು ನೆನೆಸಿಟ್ಟ ಸೋಯಾ ಚಂಕ್ಸ್ ಅನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ರುಬ್ಬಿದ ಸೋಯಾ ಚಂಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಹಸಿಮೆಣಸು, ಮೆಣಸಿನ ಪುಡಿ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ತುಪ್ಪ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ಚಿಕ್ಕ ಚಿಕ್ಕ ವಡೆಗಳಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸೋಯಾ ಚಂಕ್ಸ್ ವಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಅಮ್ಮ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು 2 ಸ್ಪೆಷಲ್ ಡಿಶ್ ಕೂಡ ಹೇಳ್ಕೊಟ್ರಿ. ಈಸಿಯಾಗಿ ಮಾಡುತ್ತೆ ಸಂಜೆ ಟೈಮಲ್ಲಿ. ಸೊ ಟೈಮ್ ಇಲ್ಲದೆ ಅಥವಾ ಗೆಸ್ಟ್ ಯಾರಾದರೂ ಬಂದಾಗ ಈಸಿಯಾಗಿ ಪ್ರಿಪೇರ್ ಮಾಡುವಂಥ ಡಿಶ್ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಿಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ ಅವರಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಉಷಾ ಅಮ್ಮ ಅವರು ಇವತ್ತು ಬಂದು 2 ಡಿಶ್ ಕೂಡ ಹೇಳ್ಕೊಟ್ರು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.